ಆ್ಯಕ್ಚುಲಿ ನೋಡಿ ನೀವು ಅದಕ್ಕೆ ಸ್ವಲ್ಪ ಕಾಳು ಮೆಣಸೆಲ್ಲ ಹಾಕಿದ ಕಾರಣ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಹೌದು. ಮತ್ತೆ ಇದಕ್ಕೆ ಶುಂಠಿ ಮಿಂಟ್ ಎಲ್ಲ ಎಂಥದ್ದು ಹಾಕ್ಬಾರ್ದು, ಯಾಕೆಂದ್ರೆ ನಮಗೆ ಇದು ಬಿಂಬುಳಿದ್ದು ಫ್ಲೇವರ್ ಸಿಗಬೇಕು. ಶುಂಠಿ ಮಿಂಟ್ ಎಲ್ಲ ಹಾಕಿದರೆ ನಮಗೆ ಫ್ಲೇವರ್ ಚೇಂಜ್ ಆಗ್ತದಲ್ಲ. ಸೊ ನಮಗೆ ಇಲ್ಲಿ ಬಿಂಬುಳಿದ್ದೇ ಟೇಸ್ಟ್ ಬರಬೇಕು. ಹೌದು. ವಿರಾಮದೊಳಕ ಮತ್ತೆ ನಡಲ ಪ್ರೀಮಿಯಂ ಡಿಫೆಂಡ್ ಸಂಪರ್ ಆಯಿಲ್ ಹಾಕಿಸುವ ನಮ್ಮ ಸೌರಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸುಮತಿ ಮ್ಯಾಮ್ ಸಾಗದಾಗುವಂತಹ ಒಂದು ಚಿಕನ್ ಐಟಮ್ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಬಿಂಬುಳಿ ಜ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು, ಹೇಗೆ ಅಂತ ಅವ್ರು ತಿಳಿಸ್ತಾರೆ. ಎಸ್ ಮ್ಯಾಮ್, ಈಗ ಬಿಂಬುಳಿ ಜ್ಯೂಸ್ ಅಲ್ಲ, ಬಿಂಬುಳಿ ಜ್ಯೂಸ್ ಕುಡಿದಿದ್ದೀರಾ? ಬಿಂಬುಳಿಯಲ್ಲಿ ಉಪ್ಪಿನಕಾಯಿ ಮತ್ತೆ ಬಿಂಬುಳಿ ಪದಾರ್ಥಗೆಲ್ಲ ಹಾಕೋದೆಲ್ಲ ನೋಡಿದ್ದೇನೆ. ಜ್ಯೂಸ್ ಕುಡಿದಿ ಅಂತ ಇವತ್ತು ಜ್ಯೂಸ್ ಕುಡಿಯಿ. ಓಕೆ, ಭಾರಿ ಒಳ್ಳೇದಾಗ್ತದೆ. ಒಳ್ಳೇದಾಗ್ತದಲ್ಲ. ಒಂದು 4 ಬಿಂಬುಳಿ ತೆಗೆದುಕೊಂಡಿದ್ದೇನೆ, ಕಟ್ ಮಾಡಿದ್ದೇನೆ. ಓಕೆ, ಮತ್ತೆ ಅದಕ್ಕೆ ಸಕ್ಕರೆ ಬೇಕು. ಸಿಹಿ ನಮಗೆ ನೋಡ್ಕೊಂಡು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಲಿಕ್ಕೆ. ಬಿಂಬುಳಿ ಹೇಳಿದ್ರೆ ಹುಳಿ ಅಂತ ಹೇಳಿಲ್ಲ, ಜಾಸ್ತಿ ಇಳಿ ಇರುವುದಿಲ್ಲ, ಅದು ಸಿಹಿನೂ ಇರ್ತದೆ. ಸೊ ಎಷ್ಟು ಬೇಕಷ್ಟು ನೋಡಿ. ಅಂದ್ರೆ ಜ್ಯೂಸ್ ಅಂದ್ರೆ ಸ್ವಲ್ಪ ಸಿಹಿ ಬೇಕೇ. ಹೌದು, ಜ್ಯೂಸ್ ಆಗಲ್ಲ, ಕಷಾಯ ಆಗುತ್ತೆ. ಹೌದು. ಒಂದು ಏಲಕ್ಕಿ ಹಾಕಬೇಕು. ನನಗೆ ನೀವು ಮಿಕ್ಸಿ ಕೊಡಿ. ಮಿಕ್ಸಿ ಜಾರ್ ಬೇಕಲ್ಲ. ಓಕೆ, 4 ಬಿಂಬುಳಿ ಕಟ್ ಮಾಡಿದ್ದೇನೆ. ಆ್ಯಕ್ಚುಲಿ ಬಿಂಬುಳಿಯನ್ನು ಕಟ್ ಮಾಡೋದಿದ್ರು ಕೂಡ ನಡೀತದೆ. ನಾನು ಕಟ್ ಮಾಡಿದ್ದೇನೆ. ಹೌದು, ಒಂದು ಸ್ಪೂನ್ ಕೊಡಿ. ಒಂದು 4-5 ಸ್ಪೂನ್ ಹಾಕ್ತೇನೆ ನಾನು. ಅಂದರೆ ಜ್ಯೂಸ್ ಅಂದರೆ ನಮಗೆ ಸ್ವಲ್ಪ ಸಿಹಿ ಬೇಕಾಗ್ತದೆ. ಮತ್ತೆ ಈಗ ನಾವು ನೀರೆಲ್ಲ ಹಾಕುವಾಗ ಅದು ಜಾಸ್ತಿ ಬೇಕಾಗ್ತದೆ. ನಾವು ಜ್ಯೂಸಿಗೆಲ್ಲ ಸ್ವೀಟ್ ಬರೋದಿದ್ರು ಆಮೇಲೆ ಹಾಕ್ಕೊಳ್ಬೋದು. ಹೌದು, ಮತ್ತೆ ನೋಡಿ ಹಾಕ್ಬೋದು. ಒಂದು ಏಲಕ್ಕಿ ಕಟ್ ಮಾಡಲಿಲ್ಲ, ಹಾಗೇನೆ ಒಟ್ಟಿಗೆ ಹಾಕಿ. ಏಲಕ್ಕಿ ಸ್ವಲ್ಪ, ಇದು ಸಾಲ್ಟ್ ಸ್ವಲ್ಪ, ಉಪ್ಪು ಹಾಕ್ತಿದ್ರಾ? ಉಪ್ಪು ಸ್ವಲ್ಪ ರುಚಿಗೆ ಒಂದು ಚಿಟಿಕೆನಾ? ಒಂದು ಚಿಟಿಕೆ, ಒಂದು ಪಿಂಚ್ ಉಪ್ಪು. ಓಕೆ. ಮತ್ತೆ ಪೆಪ್ಪರ್ ಒಂದು. ಖಾರ ಇರುತ್ತೆ? ಇಲ್ಲಪ್ಪ, ಕಾಲ ಬರುದಿಲ್ಲ ಅದು. ಅಂದ್ರೆ ಇದರಲ್ಲಿ ಈಗ 3-4 ಗ್ಲಾಸ್ ಆಗ್ತದೆ. ಒಂದು 1/4 ಚಮಚದಷ್ಟು ಪೆಪ್ಪರ್ ಹುಡಿ. ದೂರದಿಂದ ಖಾರ ಗೊತ್ತಾಗಬೇಕು, ದೂರದಿಂದ ಸ್ವಲ್ಪ ಪರಿಮಳ ಬರ್ತದಲ್ಲ. ಇದಕ್ಕೆ ಈಗ ಒಂದು 2-3 ಗ್ಲಾಸ್ ನೀರು ಹಾಕಬೇಕಲ್ಲ. ನೀರು ಬೇಕಾದ್ರೆ ಮತ್ತೆ ಆ್ಯಡ್ ಮಾಡ್ಬೋದು. ನಾವು 1 ಗ್ಲಾಸ್ ಹಾಕಿ ಮಿಕ್ಸ್ ಮಾಡಿ. ಹೌದು, ಮತ್ತೆ ನಾವು ನೋಡಿಕೊಂಡು ಹಾಕ್ಬೋದು. ಇದನ್ನು ಮಿಕ್ಸಿ ಮಾಡಿ. ಓಕೆ, ಐಸ್ ಆಮೇಲೆ ಹಾಕೋದಾ? ಐಸ್ ಆಮೇಲೆ ಹಾಕುವ, ಐಸ್ ಬೇಕು. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಹೌದು. ಓಕೆ, ಸಾಕು. ಈಗ ನಾವು ಈ ಬೌಲಿಗೆ 1 ಕಪ್ ಐಸ್ ಹಾಕ್ಕೊಳ್ಳುವ. ಹೌದು, ಈಗ ಇದನ್ನು ಸೋಸ್ಕೊಳ್ಬೇಕು. ಬಿಂಬುಳಿಯ ರಾ ಪರಿಮಳ ಹಾಗೆ ಬರ್ತುಂಟಲ್ಲ? ಹೌದು. ಮತ್ತೆ ಏಲಕ್ಕಿ ಕೂಡ ಹಾಕೊಂಡಿದ್ದೀರಾ? ಏಲಕ್ಕಿ ಹಾಕಿದ್ದೇನೆ, ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ. ಓಕೆ, ಬಿಂಬುಳಿ ಇನ್ನೂ ಮಿಕ್ಸ್ ಆಗಬೇಕಾ? ಸ್ವಲ್ಪ ಮಿಕ್ಸ್ ಆಗಬೇಕಿತ್ತು, ತೊಂದರೆ ಇಲ್ಲ. ಅದನ್ನು ನಾವಿಲ್ಲಿ ಅದು ಸಾಫ್ಟ್ ಆಗಿರ್ತದಲ್ಲ, ಅದರ ರಸ ಸಿಗ್ತದೆ ಅದು. ಇದು ಈಸಿ ನೋಡಿ ಅಲ್ಲ? ಹೌದು, ರಪ್ಪ ಆಗ್ತದೆ. ಬಿಂಬುಳಿ ಇದ್ರೆ ಈಗ ಬಿಂಬುಳಿ ತುಂಬ ಆಗ್ತದೆ. ಬಿಂಬುಳಿ ಸೀಸನ್ ಈಗ. ಅದು ಬಿಂಬುಳಿ ಒಂದು ಮರದಲ್ಲಿ ಎಷ್ಟು ಬೇಕಾದರೂ ನಿಮಗೆ ಸಿಗ್ತದೆ. ಇದರಲ್ಲಿ ಉಪ್ಪಿನಕಾಯಿ ಚಟ್ನಿ, ಉಪ್ಪಿನಕಾಯಿ ಚಟ್ನಿಗೆಲ್ಲ ಒಳ್ಳೆ ಆಗ್ತಲ್ಲ? ಚಟ್ನಿ ಭಾರಿ ಒಳ್ಳೇದಾಗ್ತದೆ. ಹೌದು, ಬಿಂಬುಳಿ ಚಟ್ನಿ. ಬಿಂಬುಳಿ ಚಟ್ನಿ ಒಳ್ಳೇದಾಗ್ತದೆ ಗಂಜಿ ಜೊತೆ. ಬಿಂಬುಳಿ ಚಟ್ನಿ. ಹೌದು, ಬಿಂಬುಳಿಯನ್ನು ಹಾಗೆ ಮಕ್ಕಳೆಲ್ಲ ಉಂಟಲ್ಲ ಈ ಮಳೆಗಾಲ ಟೈಮಲ್ಲೆಲ್ಲ ತಿನ್ನೋದೆಲ್ಲ ಉಂಟು. ಉಪ್ಪಲ್ಲಿ ಮುಳುಗಿಸಿ ಮೆಣಸಿನ ಹುಡಿ ಎಲ್ಲ ಹಾಕಿ ತಿಂತಾರಲ್ಲ, ನೋಡಿ. ನಮ್ಮದು ಬಿಂಬುಳಿ ಜ್ಯೂಸ್ ರೆಡಿ ಆಗಿದೆ. ಜಾಸ್ತಿ ಟೈಮ್ ತಗೊಳ್ಳುವುದಿಲ್ಲ, ನಿಮಿಷದಲ್ಲಿ ರೆಡಿ ಆಗ್ತದೆ. ಡೈರೆಕ್ಟ್ ಸರ್ವ್ ಮಾಡುವ. ಈಗ ನೀವು ಇದರಲ್ಲಿ ಸಿಹಿ ಇದು ಉಪ್ಪು ಎಂತ ಬೇಕಾದರೂ ನೋಡಿಕೊಂಡು ನೀವು ಆ್ಯಡ್ ಮಾಡಿ. ನೀರು ಬೇಕಾದ್ರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಈಗ ಡೈರೆಕ್ಟ್ ಗ್ಲಾಸಿಗೆ ಸರ್ವ್ ಮಾಡ್ತೀವಿ. ಬಿಂಬುಳಿ ಜ್ಯೂಸ್ ರೆಡಿ ಆಗಿದೆ, ನಾವು ಸರ್ವ್ ಮಾಡುವ. ಆ್ಯಕ್ಚುಲಿ ನೋಡಿ ನೀವು ಅದಕ್ಕೆ ಸ್ವಲ್ಪ ಕಾಳು ಮೆಣಸೆಲ್ಲ ಹಾಕಿದ ಕಾರಣ ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೆಯದಲ್ಲ. ಹೌದು. ಮತ್ತೆ ಇದಕ್ಕೆ ಶುಂಠಿ ಮಿಂಟ್ ಎಲ್ಲ ಎಂಥದ್ದು ಹಾಕ್ಬಾರ್ದು, ಯಾಕೆಂದ್ರೆ ನಮಗೆ ಇದು ಬಿಂಬುಳಿದ್ದು ಫ್ಲೇವರ್ ಸಿಗಬೇಕು. ಶುಂಠಿ ಮಿಂಟ್ ಎಲ್ಲ ಹಾಕಿದರೆ ನಮಗೆ ಫ್ಲೇವರ್ ಚೇಂಜ್ ಆಗ್ತದಲ್ಲ. ಸೊ ನಮಗೆ ಇಲ್ಲಿ ಬಿಂಬುಳಿದ್ದೇ ಟೇಸ್ಟ್ ಬರಬೇಕು. ಓಕೆ, ತಂಪಾದ ಬಿಂಬುಳಿ ಜ್ಯೂಸ್ ರೆಡಿ ಅಲ್ಲ? ಹೇಗಂತೂ ಬಿಂಬುಳಿ ಅಂತೂ ಎಲ್ಲ ಕಡೆ ಸಿಗುತ್ತೆ ಈಗ. ಹೌದು, ಹಾಗಾಗಿ ರಪ್ಪ ಮಾಡ್ಕೊಳ್ಬೋದು. ಗಮದ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ಮ್ಯಾಮ್.
ನೋಡಲಿಕ್ಕೆ ನಾರ್ಮಲಾಗಿ ಲೈಮ್ ಸೋಡಾ ಥರ ಕಾಣ್ತದೆ, ಬಟ್ ಇದು ಬಿಂಬುಳಿ ಜ್ಯೂಸ್ ಅಂತ ಹೇಳ್ಬೋದಲ್ಲ. ಟೇಸ್ಟ್ ನೋಡೋಲ್ಲ ಅದ್ರೀಗ. ಓಕೆ, ಸುಮಿತ್ರಾ ಮ್ಯಾಮ್ ಸಾಕಾದಂತಹ ಬಿಂಬುಳಿ ಜ್ಯೂಸ್ ಅಂತೂ ರೆಡಿ ಮಾಡಿಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಬಿಂಬುಳಿ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ 4 ಹೆಚ್ಚಿದ ಬಿಂಬುಳಿಗೆ 4 ರಿಂದ 5 ಚಮಚದಷ್ಟು ಸಕ್ಕರೆ, ಏಲಕ್ಕಿ, ಚಿಟಿಕೆ ಉಪ್ಪು, 1/4 ಚಮಚದಷ್ಟು ಕರಿಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ನೀರು ಹಾಕಿ ಬೆರೆಸಿಕೊಂಡು ಐಸ್ ಕ್ಯೂಬ್ಸ್ ಹಾಕಿ ಸರ್ವ್ ಮಾಡಿ. ಬಿಂಬುಳಿ ಜ್ಯೂಸ್. ಎಸ್ ಮ್ಯಾಮ್, 2 ಡಿಶ್ ಅಂತೂ ರೆಡಿ ಆಗಿದೆ. ಒಂದು ಜ್ಯೂಸ್ ಮತ್ತು ಇನ್ನೊಂದು ಚಿಕನ್ ಅಲ್ಲ, ಚಿಕನ್ ಫ್ರೈ ಗಮ್ಮತ್ ಅಂತ ಉಂಟು. ಈ ಎರಡನ್ನು ಹಾಗೆ ಖಾಲಿ ಮಾಡ್ಬೋದಲ್ಲ. ಯಾವ್ದು ನೋಡೋ ಟೇಸ್ಟ್ ಫಸ್ಟಿಗೆ? ಫಸ್ಟ್ ಚಿಕನ್, ಆಮೇಲೆ ಜ್ಯೂಸ್ ಅಲ್ಲ. ಓಕೆ, ತಗೊಳ್ಳಿ ನೀವು. ಎಸ್. ಗಮ್ಮತ್ ಅಂದ್ರೆ ಇದು ಆ್ಯಕ್ಚುಲಿ ಜಾಲಿ ಆಗ್ತುಂಟು. ಇದು ಕರೆಕ್ಟಾಗಿ ಬಂದಿದೆ ಅಲ್ಲ, ಚೆನ್ನಾಗಿ ಬಂದಿದೆ. ನಾರ್ಮಲಾಗಿ ನಾವು ಚಿಕನ್ ಅಂತ ಬಂದಾಗ ಯಾವುದು ಚಿಕನ್ ಸಾರು, ಕಬಾಬು ಈ ಥರ ತಿಂತೇವೆ. ಬಟ್ ಈ ಥರ ಫ್ರೈ ಮಾಡಿ ತಿಂದರೆ ಟೇಸ್ಟು ಗಮ್ಮತ್ ಉಂಟು. ಮತ್ತು ನೀವು ಅಕ್ಕಿ ಹಾಕಿದ್ದಲ್ಲ, ಅದು ಗೊತ್ತೇ ಆಗಲ್ಲ. ಆ್ಯಕ್ಚುಲಿ ನಾರ್ಮಲ್ ನಾವು ಅಕ್ಕಿ ಅಂತ ಹೇಳುವಾಗ ಏನು ಬರುತ್ತೆ ಅಂತ ಗೊತ್ತಾಗಲ್ಲ. ಚೆನ್ನಾಗಿಂಟು. ಮತ್ತು ಮಸಾಲೆ ಕೂಡ ಕರೆಕ್ಟಾಗಿ ಕೂತಿದೆ. ನಾನು ಅಂದ್ಕೊಂಡು ಇಷ್ಟು ಬೇಗ ರೆಡಿ ಆಗ್ತದಲ್ಲ ಅಂತ, ಬಟ್ ಚಿಕ್ಕ ಪೀಸ್ ಮಾಡಿದ ಕಾರಣ ಬೇಗ ಚೆನ್ನಾಗಿದೆ ಮ್ಯಾಮ್. ಇದನ್ನು ಹೀಗೆ ಖಾಲಿ ಮಾಡ್ಬೋದು, ಬೇಕಿದೆ ಊಟದ ಜೊತೆ ತಗೊಳ್ಬೋದು. ಓಕೆ, ಇದಂತೂ ಫಸ್ಟ್ ಕ್ಲಾಸ್ ಆಗಿದೆ. ಈಗ ಜ್ಯೂಸ್ ಎಲ್ಲ ತಗೊಳ್ಳಿ. ಆಹಾ, ಇದಂತೂ ಸಖತ್ತಾಗಿದೆಲ್ಲ. ಹೌದು, ಲೈಮ್ ಸೋಡಾಕ್ಕಿಂತಲೂ ಸೂಪರ್ ಆಗಿದೆ ಅಲ್ಲ. ಆ್ಯಕ್ಚುಲಿ ಬಿಂಬುಳಿಯಿಂದ ಈ ಥರ ಜ್ಯೂಸು ನಾನು ಫಸ್ಟ್ ಟೈಮ್ ನೋಡಿದ್ದು. ಆ್ಯಕ್ಚುಲಿ ಒಳ್ಳೇದಾಗ್ತದೆ, ತುಂಬ ಒಳ್ಳೇದಾಗ್ತದೆ. ಗೆಸ್ಟ್ನವರೆಲ್ಲ ಬಂದರೆ ಈ ಥರ ಮಾಡಿಕೊಡ್ಬೋದು. ಯಾವ್ದು ಮಾಡಿದ್ದು ಅಂತ ಕೇಳಿ ಅವರು. ಈಗ ಸೀಸನ್ ಇದೆ. ಹಾಂ, ಸೀಸನ್ ಟೈಮಲ್ಲ, ಚೆನ್ನಾಗಿದೆ. ಹೌದು, ಮಾಮೂಲಾಗಿ ನಾವು ಇದಕ್ಕೆ ಏನು ಲೈಮ್ ಸೋಡಾ ಆ ಥರ ಎಲ್ಲ ಗೆಸ್ಟ್ನವರು ಬಂದಾಗ ಮಾಡ್ತೇವೆ. ಬಟ್ ಈ ಥರ ಬಿಂಬುಳಿ ಜ್ಯೂಸ್ ಮಾಡಿದ್ರೆ ಸ್ಪೆಷಲ್ ಆಗಿರುತ್ತೆ. ಓಕೆ, ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ನನಗಂತೂ ಲೈಮ್ ಸೋಡಾಗಿಂತ ಚೆನ್ನಾಗಿ ಬರ್ತದೆ. ಹೌದಲ್ಲ. ಓಕೆ, 2 ಡಿಶ್ ಕೂಡ ಚೆನ್ನಾಗಿದೆ, ಗಮ್ಮತ್ತಾಗಿದೆ. ಏನಾಗಿದೆ ನಿಮಗೆ? ನಂಗೆ ಖುಷಿ ಆಯಿತು. ಸ್ವಲ್ಪ ಡಿಫ್ರೆಂಟ್ ಆಗಿ ಇವತ್ತು ಜ್ಯೂಸ್ ಅಂತೂ ಬಿಂಬುಳಿ ಜ್ಯೂಸ್ ಫಸ್ಟ್ ಟೈಮ್ ಮಾಡಿದ್ದು. ಚೆನ್ನಾಗಿ ಬಂದಿದೆ, ಟೇಸ್ಟ್ ಬಂದಿದೆ. ಸ್ವೀಟ್ ಅಂತ ಇಷ್ಟ ಇರಲೇಬೇಕು. ಹೌದು, ಬೇಕಿಷ್ಟು ಚೆನ್ನಾಗಿರುತ್ತೆ. ಓಕೆ, ಅದು ಚಿಕನ್ ಕೂಡ ಚೆನ್ನಾಗಿ ಆಗಿದೆ. ನಾರ್ಮಲ್ ಆಗಿ ಚಿಕನ್ ಪ್ರಿಯರಿಗೆಲ್ಲ ಇದು ಹೇಳಿ ಮಾಡಿಸಿದಾಗೆ ಉಂಟು. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಹಾಗೆ ನಮಗೆ ಒಂದು ಕರೆಕ್ಟ್ ಒಂದು 2 ಡಿಶ್ ಕೊಡಬೇಕು ನಿಮಗೆ. ಸಂತೋಷ್ ರೈಸನ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಜೊತೆಗೆ ನಡೆಲ ಪ್ರೀಮಿಯಂ ಡಿಪೆಂಡ್ ಸಂಪವರ್ ಅವರ ಕಡೆಯಿಂದ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸುಮತಿ ಮ್ಯಾಮ್ ಸಾಕಾಗಿರುವಂತಹ ಚಿಕನ್ ಫ್ರೈ ಮತ್ತು ಸ್ಪೆಷಲ್ ಆಗಿ ಬಿಂಬುಳಿ ಜ್ಯೂಸ್ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಚಿಕನ್ ಐಟಿಗೆ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.